ಸುಗಮ ಸಂಚಾರಕ್ಕಾಗಿ ನಗರದ ವಿವಿಧ ಕಡೆ ಅಳವಡಿಸಿರುವ ಟ್ರಾಫಿಕ್ ಕೋನ್ಗಳಿಗೆ ಹಾನಿ ಮಾಡುವ ವಾಹನಗಳನ್ನು ವಶಪಡಿಸಿಕೊಂಡು ಚಾಲಕರ ವಿರುದ್ಧ ಕಠಿಣ ಕ್ರಮವನ್ನು ದಾಖಲಿಸಲಾಗುತ್ತಿದೆ ಎಂದು ನಗರ ಪೊಲೀಸ್ ಆಯುಕ್ತ ಟಿಆರ್ ಸುರೇಶ್ ಹೇಳಿದರು. ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಶುಕ್ರವಾರ ನಡೆದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅವರು ಸಾರ್ವಜನಿಕರ ಅಹವಾಲುಗಳಿಗೆ ಪ್ರತಿಕ್ರಿಯೆ ನೀಡಿದರು. ಅಂಬೇಡ್ಕರ್ ವೃತ್ತದಲ್ಲಿ ಟ್ರಾಫಿಕ್ ಕೋನ್ಗಳ ಮೇಲೆ ಚಲಿಸಿದ 2 ಖಾಸಗಿ ಹಾಗೂ 3 ಕೆಎಸ್ಆರ್ಟಿಸಿ ಬಸ್ಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಲಾಗಿದೆ. ಸಿಸಿ ಕ್ಯಾಮೆರಾ ಪರಿಶೀಲಿಸಿ ಕ್ರಮ ವಹಿಸಲಾಗುವುದು ಎಂದು ಆಯುಕ್ತರು ಹೇಳಿದರು. ಹೆಚ್ಚಿನ ಎಲ್ಲ ಬಸ್ಸಲ್ಲಿ ಈಗ ಅದು ಎಲ್ಲರಿಗೂ ಉಪಚಾರ ಆಗಬೇಕು ಅಂತ ಹಾಕಿದ್ವಿ. ಈಗ ಎಲ್ಲದೂ ಉಪಚಾರ ಆಗ್ತಾ ಇದೆ ಸರ್. ಬಸ್ಗಳೆಲ್ಲ ಈಗ ನಡುರಸ್ತೆಯಲ್ಲಿ ನಿಂತು ಯಾರಿಗೂ ಹೋಗದಾಗ ಆಗ್ತಾ ಇದೆ ಸರ್. ನೀವೇನು ತೆಗಿಬೇಕು ಅಂತ ಹೇಳ್ತೀರಾ ಕೋರ್ಟ್ಗಳೆಲ್ಲ? ಇಲ್ಲ, ಅದು ಬಸ್ಗಳ ಹೊರಗಡೆ ಹೋಗಿ ಆಗಬೇಕು ಸರ್. ಈಗ ಹೋಗೋದೇ ಇಲ್ಲ ಹೊರಗಡೆ. ಆಯ್ತು, ಓಕೆ, ದಟ್ಸ್ ಕರೆಕ್ಟ್. ಈ ವೇಳೆ ಡಿಸಿಪಿ ಹನುಮಂತರಾಯ, ಇನ್ಸ್ಪೆಕ್ಟರ್ಗಳಾದ ಅಮಾನುಲ್ಲಾ, ಶಿವಪ್ರಕಾಶ್, ಗುರು ಕಾಮತ್ ಮೊದಲಾದವರು ಹಾಜರಿದ್ದರು.